ಮಂಗಳೂರು ಮಹಾನಗರ ಪಾಲಿಕೆಯ ದುರಾಡಳಿತದ ವಿರುದ್ಧ ಬಿಜೆಪಿ ನಗರ ದಕ್ಷಿಣ ಘಟಕವು ಪಾಲಿಕೆಯ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಯೋಗೀಶ್ ಭಟ್ ಅವರು, ಕಾಂಗ್ರೆಸ್ ಆಡಳಿತದ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಜನತೆಯ ಯಾವ ಕೆಲಸವೂ ಕೂಡ ಪಾಲಿಕೆಯಲ್ಲಿ ಆಗುತ್ತಿಲ್ಲ ಎಂದರು. ಅವಲಂಬಿತರಾಗಿ ಕಾರ್ಯ ಮಾಡುವಂತವರಲ್ಲ, ಆದ್ರೆ ಶಾಸಕರಿಗೆ ಅಧಿಕಾರಯುತವಾಗಿ ಆಡಳಿತಾತ್ಮಕವಾಗಿ ಅವರಿಗೆ ಎಲ್ಲ ಹಕ್ಕುಗಳಿದೆ. ಈ ಹಕ್ಕುಗಳನ್ನು ಚಲಾಯಿಸಿ ಅವರಿಗೆ ಕೊಡುವಂಥದ್ದು ತಮ್ಮ ಕರ್ತವ್ಯ. ಮಾನ್ಯ ಕಮಿಷನರ್ ಅವರಿಗೆ ನಾನು ನೇರವಾಗಿ ಈ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ತಾವು ತಪ್ಪು ಹೆಜ್ಜೆಗಳನ್ನು ಇಡ್ತಾ ಇದ್ದೀರಿ, ಇಲ್ಲಿರುವಂತಹ ಅಧಿಕಾರಿಗಳು ತಪ್ಪು ಹೆಜ್ಜೆಗಳನ್ನು ಇಡ್ತಾ ಇದ್ದೀರಿ. ತಾವು ಇಟ್ಟ ಹೆಜ್ಜೆಯಿಂದಾಗಿ ಮಾನ್ಯ ಕಮಿಷನರೇ ಹಾಗೂ ತಮ್ಮ ಅಧಿಕಾರಿಗಳನ್ನು ಅಮಾನತು ಮಾಡುವಂತಹ ಎಲ್ಲ ಅಧಿಕಾರ ಅಸೆಂಬ್ಲಿಗೆ ಅಥವಾ ನಮ್ಮ ಶಾಸಕರಿಗೆ ಇದೆ. ಶಾಸಕರ ಕಡೆಯಿಂದ ಮಾನ್ಯ ಸ್ಪೀಕರ್ ಅವರ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ನಾನು ನೇರವಾಗಿ ಶಾಸಕ ಮಿತ್ರರಿಗೆ ಹೇಳ್ತೇನೆ, ನೇರವಾಗಿ ಸ್ಪೀಕರ್ ಅವರಿಗೆ ಇಡೀ ಘಟನಾವಳಿಗಳನ್ನ. ಅನಂತರ ಕಾರ್ಪೊರೇಟರ್ ಪ್ರೇಮಾನಂದ ಶೆಟ್ಟಿ ಮಾತನಾಡಿ, ಮಂಗಳೂರು ಮಹಾನಗರ ಪಾಲಿಕೆಯ ದುರಾಡಳಿತ ಮತ್ತು ಮಂಗಳೂರು ಪುರಭವನಕ್ಕೆ ಮರು ನಾಮಕರಣ ಮಾಡಬೇಕೆಂದು ಆಗ್ರಹಿಸಿ ಬಿಜೆಪಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಗರದ ಹೃದಯ ಭಾಗದಲ್ಲಿರುವ ಪುರಭವನದ ಹೆಸರನ್ನ ಬದಲಾಯಿಸಲು ಕೂಡ ಪಾಲಿಕೆಯ ಆಡಳಿತ ಮೀನಾಮೇಷ ಮಾಡುತ್ತಿದೆ ಎಂದು ಆರೋಪಿಸಿದ್ರು. ಪುರಭವನವನ್ನ ಕುದ್ಮೂಲ್ ರಂಗರಾಯಗೆಂದು ನಾಮಕರಣ ಮಾಡುವ ಎರಡು ವಿಚಾರದ ಬಗ್ಗೆ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಆದ್ರೆ ಸ್ಥಾಯಿ ಸಮಿತಿಯಲ್ಲಿ ಕಳೆದ ತಿಂಗಳು ಏಕಾಏಕಿ ಸಭೆ ಶುರುವಾಗುವಾಗಲೇ ನಮ್ಮ ಸದಸ್ಯರು ಯಾರಿಗೂ ಗೊತ್ತಿಲ್ಲ ಈ ರೀತಿಯ ನಿರ್ಣಯ ಇವತ್ತು ಮಂಡನೆ ಆಗ್ತದೆ ಹೇಳಿ. ಆದ್ರೆ ಮಾಜಿ ಶಾಸಕ JR ಲೋಬೋ ಅವರಿಗೆ ಕಚೇರಿ ಕೊಡುವಂತಹ ಒಂದು ನಿರ್ಣಯವನ್ನು ಸ್ಥಾಯಿ ಸಮಿತಿಯಲ್ಲಿ ಮಂಡನೆ ಮಾಡುವ ಮೂಲಕ ಅಕ್ರಮವಾಗಿ ಇವತ್ತು ಯಾವುದೇ ಒಂದು ಈ ರೀತಿಯ ನಿರ್ಣಯಗಳನ್ನು ಮಾಡುವಾಗ ನಗರ ಪಾಲಿಕೆಗೆ ಅಧಿಕಾರವಿದ್ದರೂ ಕೂಡ ಕೆಲವೊಂದು ಸರ್ಕಾರಗಳ ನಿರ್ಬಂಧನೆಗಳಿವೆ. ಈ ರೀತಿ ಸರ್ಕಾರಿ ಕಚೇರಿಯನ್ನ ಅಥವಾ ಸರ್ಕಾರಿ ಕಟ್ಟಡಗಳಲ್ಲಿ ಯಾವುದೇ ಮಳಿಗೆಗಳಿಗೆ ಅಂದ್ರೆ ಯಾವುದೇ ಒಂದು ಅಂಗಡಿಗಳನ್ನ ಕೊಡುವಾಗ ಸಾರ್ವಜನಿಕವಾಗಿ ಅದು ನೇರವಾಗಿ ಕೊಡ್ಲಿಕ್ಕೆ ಬರುವುದಿಲ್ಲ. ಅದನ್ನ ಕನಿಷ್ಠ ಗುತ್ತಿಗೆ ಬಾಡಿಗೆಯನ್ನ ನಿಗದಿ ಮಾಡಿ ಹರಾಜು ಪ್ರಕ್ರಿಯೆಯನ್ನ ಮಾಡಿಯೇ ಕೊಡಬೇಕು. ಆದ್ರೆ ಇದೆಲ್ಲವನ್ನ ಗಾಳಿಗೆ ತೂರಿ ಏಕಾಏಕಿ ಕಳೆದ 31ನೇ ತಾರೀಕಿಗೆ ನಡೆದಂತಹ ಸ್ಥಾಯಿ ಸಮಿತಿಯಲ್ಲಿ ಮಾಜಿ ಶಾಸಕ JR ಲೋಬೋ ಅವರಿಗೆ ಕಚೇರಿ ಕೊಡುವಂತಹ ಒಂದು ತೀರ್ಮಾನಕ್ಕೆ ಈ ಕಾಂಗ್ರೆಸ್ ಆಡಳಿತ ಬರ್ತಾ ಇದೆ. ಪ್ರತಿಭಟನೆಯಲ್ಲಿ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಕಣ್ಣೂರು, ಪಕ್ಷದ ಮುಖಂಡರಾದ ಭಾಸ್ಕರ್ ಚಂದ್ರ ಶೆಟ್ಟಿ, ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ನಿತಿನ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಅಧಿಕಾರ ದುರುಪಯೋಗ ಮಾಡಿದ JR ಲೋಬೋಗೆ, ಅಧಿಕಾರ ದುರುಪಯೋಗ ಮಾಡಿದ JR ಲೋಬೋಗೆ ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.